ಇನ್ನು ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನ. ಕೋವಿಡ್-19 ಕೊರೋನಾ ಮಹಾಮಾರಿಯ ವಿರುದ್ಧ ಜನಸಾಮಾನ್ಯರ ಆರೋಗ್ಯ ಸೇವೆಯನ್ನು ಮಾಡಿ ದೇಶವನ್ನು ಕಾಯ್ದಿರುವಂಥ ಸಮಸ್ತ ವೈದ್ಯರುಗಳಿಗೆ ನಮ್ಮ ಪ್ರಣಾಮವನ್ನು ಸಲ್ಲಿಸುತ್ತಾ ಅವರ ಸೇವೆಯನ್ನು ಸ್ಮರಿಸಿಕೊಳ್ಳುತ್ತಾ ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ನಾವು ಅವರಿಗೆ ಸಮರ್ಪಿಸುತ್ತಾ ಇದ್ದೇವೆ. ಈ ದಿನದ ಕಗ್ಗ ಸರಣಿ ಸಂಚಿಕೆ 331. ನಾನು ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ದನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವ್ ತೂರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ಸಮವರ್ತಿಗಳು ಜಗದೊಳಿಬ್ಬರೇ ದಿಟವರಿಗೆ ಯಮರಾಜನೊಬ್ಬ ಜಾಠರ ರಾಜನೊಬ್ಬ ಶ್ರಮವನನು ದಿನಮು ಮಾಗಿಪನೊಬ್ಬನೆಲ್ಲವನು ಶಮಿಸಿ ಮುಗಿಸುವನೊಬ್ಬ ಮಂಕುತಿಮ್ಮ ಶಮಿಸಿ ಮುಗಿಸುವನೊಬ್ಬ ಮಂಕುತಿಮ್ಮ. ಬಂಧುಗಳೇ, ಮಾನ್ಯ DVG ಅವರು ಈ ಕಗ್ಗದ ಮೂಲಕ ಜಗತ್ತಿನ ವಾಸ್ತವದ ಸತ್ಯವನ್ನು ನಾವೆಲ್ಲರೂ ಕೂಡ ತಿಳಿಯಬೇಕು ಎಂದು ಹೇಳುತ್ತಾರೆ. ಆ ಸತ್ಯ ಏನೆಂದರೆ, ಈ ಪ್ರಪಂಚದಲ್ಲಿ ನಿಜಾರ್ಥದಲ್ಲಿ ಸಮಯಕ್ಕೆ ತಕ್ಕಂತೆ ಕೆಲಸವನ್ನು ಮಾಡುವವರು ಯಾರು ಎಂಬ ಪ್ರಶ್ನೆ ನಮ್ಮೆಲ್ಲರನ್ನ ಸಾಮಾನ್ಯವಾಗಿ ಕಾಡುವಂಥದ್ದು. ಆ ಪ್ರಶ್ನೆಗೆ DVG ಅವರು ಉತ್ತರ ಹೀಗೆ ಕೊಡ್ತಾರೆ. ಇಬ್ಬರು ಮಾತ್ರ ಅಂತ ಹೇಳ್ತಾರೆ. ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡುವವರು ಇಬ್ಬರು ಮಾತ್ರ ಎಂದು. ಒಬ್ಬ ಯಮಧರ್ಮರಾಯ, ಇನ್ನೊಬ್ಬ ಹೊಟ್ಟೆ ರಾಜ. ಹಸಿವೆಂಬ ಭಾವ ಎಲ್ಲ ಜೀವಿಗಳಲ್ಲಿ ಕೂಡ ಸಾಮಾನ್ಯವಾಗಿ ಆಗ್ತದೆ. ಈ ಹಸಿವನ್ನು ತಣಿಸಿಕೊಳ್ಳುವುದಕ್ಕಾಗಿ ನೂರಾರು ಕೆಲಸಗಳ ಮಾರ್ಗೋಪಾಯಗಳನ್ನು ಮನುಷ್ಯನಾದವನು ಮಾಡಿಕೊಂಡಿದ್ದಾನೆ. ಇದು ಒಬ್ಬನು ಹಗಲಿರುಳೆನ್ನದೆ ಹೊಟ್ಟೆಯ ಹಸಿವನ್ನು ತಣಿಸಿಕೊಳ್ಳುವುದಕ್ಕಾಗಿ ನೂರಾರು ಪರಿಗಳಲ್ಲಿ ದುಡಿಯುವಂತೆ ಶ್ರಮ ಪಡುವಂತೆ ಅದು ಪ್ರೇರಣೆಯನ್ನು ಕೊಡುತ್ತದೆ. ಹೊಟ್ಟೆ ತುಂಬಿಸಿಕೊಳ್ಳುವ ನೆಪದಲ್ಲಿ ಬಗೆ ಬಗೆಯ ಹೋರಾಟ, ಹೊಯ್ದಾಟ, ಕಾದಾಟಗಳು ನಡೆಯುತ್ತಲೇ ಸಾಗುತ್ತದೆ. ಇನ್ನೊಬ್ಬ ಇಹಲೋಕದ ಜಾತ್ರೆಯನ್ನು ಮುಗಿಸಿ ಮತ್ತೊಂದು ಲೋಕಕ್ಕೆ ಕರೆದುಕೊಂಡು ಹೋಗುವವ. ಯಾರಪ್ಪದೋ ಬೇರೆ ಯಾರೂ ಅಲ್ಲ, ಯಮಧರ್ಮರಾಯ. ಯಮ ಅಂದರೆ ಕಾಲ, ಸಮಯ. ಈತನ ಕಾರ್ಯವೇ ವಿಶೇಷ. ಪಾಪ ಪುಣ್ಯಗಳ ಲೆಕ್ಕಾಚಾರವನ್ನು ಕರ್ಮಗಳ ಆಧಾರದಲ್ಲಿ ಒಟ್ಟುಗೂಡಿಸಿ ಹೇಳದೆ ಕೇಳದೆ ಬಂದು ಕರೆದುಕೊಂಡು ಹೋಗುವವ. ಈ ಭೂಮಂಡಲದಲ್ಲಿರುವ ಪ್ರತಿಯೊಂದು ಜೀವಿಗೂ ಕೂಡ ನಿರ್ದಿಷ್ಟ ಕಾಲಕ್ಕೆ ಆಯುಷ್ಯ ಮುಗಿಯುತ್ತದೆ. ಆಗ ಯಾವ ತಾರತಮ್ಯವನ್ನೂ ಮಾಡದೆ ಆ ಜೀವಿಗೆ ಸಾವನ್ನು ತರ್ತಾನೆ, ಅಂತ್ಯವನ್ನು ಹಾಡ್ತಾನೆ. ಹಾಗಾಗಿ ಈತನನ್ನು ಕೂಡ ಕವಿ ಸಮವರ್ತಿ ಅಂತ ಕರೀತಾರೆ. ಹೀಗೆ ಈ ಜಗತ್ತಿನಲ್ಲಿ ಸಹಸ್ರಾರು ಅಸಮತೆಗಳಿದ್ದರೂ ಕೂಡ ಇಲ್ಲಿ ಹೊಟ್ಟೆ ರಾಜ ಇರಬಹುದು ಅಥವಾ ಯಮಧರ್ಮರಾಯ ಇರಬಹುದು, ಇವರಿಬ್ಬರೂ ಕೂಡ ಸಮತೆಯಲ್ಲಿ ಕೆಲಸವನ್ನು ಮಾಡ್ತಾರೆ ಅಂತ DVG ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕಾರವನ್ನು ಹೇಳುತ್ತಾ ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ನಮಸ್ಕಾರ. ತಮಗೆಲ್ಲರಿಗೂ ನಮಸ್ಕಾರವನ್ನು ಹೇಳುತ್ತಾ ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ನಮಸ್ಕಾರ.